ಹಾಯ್. ಸುಮಾರು ಜನ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡು ಬಿಸ್ನೆಸ್ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಒಂದಷ್ಟು ಜನ ಮಾತ್ರ ಹಿಟ್ ಆಗ್ತಾರೆ, ಇನ್ನೊಂದಷ್ಟು ಜನ ಮಾತ್ರ ಸೋತ್ ಬಿಡ್ತಾರೆ. ಈ ಸೋತಿರೋರೆಲ್ಲ ಏನ್ ಗೊತ್ತಾ ಮಾಡಿದ್ದು, ಆಲ್ಮೋಸ್ಟ್ ಎಕ್ಸಿಸ್ಟ್ ಅಲ್ಲಿರೋ ಬಿಸ್ನೆಸ್ ವಿರುದ್ಧ ನಾನು ಒಬ್ಬ ಕಾಂಪಿಟೇಟರ್ ಆಗಿ ನಿಂತ್ಕೊಳ್ತೀನಿ ಅಂತ ಅನ್ಕೊಂಡು ನಿಂತ್ಕೊಂಡಿರ್ತಾರೆ. ಅವ್ರು ನಿಂತ್ಕೊಳ್ಳೋಕಾಗದೆ ಬಿದ್ದಿರ್ತಾರೆ. ಇವರೆಲ್ಲ ಏನ್ ಗೊತ್ತಾ ಮಾಡಿದ್ದು, ಸೊಸೈಟಿಲಿ ಯಾವ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸಬೇಕು ಅನ್ಕೊಂಡು ಒಂದು ಕಾನ್ಸೆಪ್ಟ್ ಮೇಲೆ ಬಿಸ್ನೆಸ್ ಶುರು ಮಾಡಿರ್ತಾರೆ. ಡೆಫಿನೆಟ್ ಇವರು ಹಿಟ್ ಆಗಿರ್ತಾರೆ. ಈ ವಿಚಾರ ಎಲ್ಲ ನಮ್ಗೇನು ಕೇಳ್ತಾ ಇದೀಯಾ ಅಂತ ನೀವು ಪ್ರಶ್ನೆ ಕೇಳಬಹುದು. ಬಟ್ ಇವತ್ತು ಮಾತಾಡೋಕೆ ಬಂದಿರೋ ವಿಚಾರ ಯಾವುದು? ಬುಕ್ ಮೈ ಶೋ ಅಲ್ವಾ? ಈ ಬುಕ್ ಮೈ ಶೋ ಸೇರ್ಕೊಳ್ಳೋದೇ ಇದೇ ಒಂದು ವರ್ಗಕ್ಕೆ. ಈ ಬುಕ್ ಮೈ ಶೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರ ನಿಮ್ ಜೊತೆ ಹಂಚ್ಕೊಳ್ಬೇಕು. ನಾವು ನೀವೆಲ್ಲ ಬುಕ್ ಮೈ ಶೋ ಯೂಸ್ ಮಾಡಿರ್ತೀವಿ, ಅದರಲ್ಲಿರೋ ಸರ್ವಿಸ್ನ ನಾವು ಪಡ್ಕೊಂಡಿರ್ತೀವಿ. ಯಾವತ್ತಾದ್ರೂ ನಾವು ನೀವೇ ಆಗ್ಲಿ ಯೋಚನೆ ಮಾಡಿದ್ವಾ ಬುಕ್ ಮೈ ಶೋ ಅನ್ನೋದು ಹೆಂಗ್ ಶುರುವಾಯ್ತು, ಏನ್ ಕತೆ, ಇದೆಲ್ಲ ಯಾರು ಕಂಡಿಡ್ದಿದ್ರು, ಹೆಂಗ್ ತಲೆಗೆ ಬಂತು ಒಂದು ಐಡಿಯಾ, ಈ ಮಹಾನ್ ಭಾವನಿಗೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಬೆಳೆದಿದೆಯಲ್ಲ ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ವಾ? ಡೆಫಿನೆಟ್ಲಿ ಪ್ರಶ್ನೆ ಮಾಡಿಲ್ಲ. ಅಂತ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಇವಾಗ ಪ್ರಶ್ನೆ ತಲೆಯಲ್ಲಿ ಹಾಕೊಂಡು ಉತ್ತರಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ವಿಚಾರ ಹಂಚ್ಕೊಳ್ಬೇಕು. ಯಾವ್ದು ಗೊತ್ತಾ? ನಮ್ಮ ದೇಶದಲ್ಲಿ ಆಗಲಿ ಬೇರೆ ದೇಶದಲ್ಲಿ ಆಗಲಿ ಬುಕ್ ಮೈ ಶೋ ಬರೋದಕ್ಕಿಂತ ಮುಂಚೆ ಜನಗಳು ಫಿಲಂ ಥಿಯೇಟರ್ಗೆ ಹೆಂಗ್ ಹೋಗ್ತಾ ಇದ್ರು, ಏನ್ ಕತೆ, ಏನು ವಿಚಾರ, ಹೆಂಗ್ ತಿಳ್ಕೊಳ್ತಾ ಇದ್ರು ಅಂತ. ಅವರೆಲ್ಲ ಗಾಡಿಲಿ ಹೋಗ್ತಾ ಇದ್ರು, ಅವ್ರು ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ರು ಅಂತ ಕಾಮಿಡಿ ಮಾಡಬೇಡಿ. ಹೇಳಕ್ ಬರ್ತಿರುವಂತ ವಿಚಾರ ಏನ್ ಗೊತ್ತಾ, ಅವಾಗೆಲ್ಲ ಜನಗಳು ಇಂಥ ಶೋ ಇಂಥ ಮೂವಿಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ನ್ಯೂಸ್ ಪೇಪರ್ ನೋಡ್ತಾ ಇದ್ರು. ಅದರಲ್ಲಿ ಇಂಥ ಶೋ ಇಂಥ ಟೈಮಲ್ಲಿ ಇಂಥ ದಿನ ರಿಲೀಸ್ ಆಗ್ತಾ ಇದೆ, ಇಷ್ಟಿಷ್ಟು ಗಂಟೆಗೆ ಇರುತ್ತೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ನಾವೆಲ್ಲ ನೋಡಿರ್ತೀವಲ್ಲ, ಗೋಡೆಗಳಲ್ಲೆಲ್ಲ ನಾವು ಅದೊಂದು ಸ್ಟಿಕ್ಕರ್ಗಳನ್ನೆಲ್ಲ ಅಣಿಸಿರೋರು ಅದನ್ನೆಲ್ಲ ನೋಡ್ಕೊಳ್ತಾ ಇದ್ರು. ಇನ್ನೊಂದಷ್ಟು ಜನ ಫ್ರೆಂಡ್ಸ್ಗಳ ಮೂಲಕ ಹೋಗ್ತಾ ಇದ್ರು. ಅದರಲ್ಲೂ ಒಂದಷ್ಟು ಜನಕ್ಕೆ ತುಂಬಾ ಒಂಥರ ವಿಷಾದಕರ ಸಂಗತಿ ಏನು ಗೊತ್ತಾ, ಒಂದಷ್ಟು ಜನ ತುಂಬಾ ಚೆನ್ನಾಗಿ ರೆಡಿಯಾಗಿ ಯಾರ್ದೋ ತುಂಬಾ ಫೇವ್ರೇಟ್ ಹೀರೋ ಫಿಲಮ್ ಇರುತ್ತೆ, ಅದು ನೋಡೋದಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅಲ್ಲಿ ಹೌಸ್ಫುಲ್ ಆಗಿರುತ್ತೆ, ಇಲ್ಲ ಜನಸಾಗರ ರೀತಿ ಕ್ಯೂ ನಿಂತಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ದುಃಖ ಪಟ್ಕೊಂಡು ವಾಪಸ್ ಬಂದಿರ್ತಾರೆ. ಇದನ್ನೆಲ್ಲ ಗಮನಿಸಿ ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೊಡ್ಬೇಕಲ್ಲ ಅಂತ ಶುರುವಾಗಿದ್ದೆ ಇದೇ ಬುಕ್ ಮೈ ಶೋ. ಈ ಬುಕ್ ಮೈ ಶೋ ಕಂಡುಹಿಡಿದಿದ್ದು ಯಾರು ಅಂತಂದ್ರೆ ನಮ್ಮ ಇಂಡಿಯಾದ 3 ಯುವಕರು ಅವಾಗ ಶುರು ಮಾಡ್ಕೊಂಡು ಬರೋಕ್ಕಿಂತ ಮುಂಚೆನೆ ಬೇರೆ ಹೆಸರಿಟ್ಕೊಂಡಿದ್ರು. ಅವ್ರು ಬರೋವರೆಗೆ ಅಷ್ಟೊಂದು ಕಷ್ಟಗಳೆಲ್ಲ ಅನುಭವಿಸ್ಕೊಂಡು ಬಂದಿದ್ದಾರೆ. ಯಾವುದೋ ಒಂದು ಚೆನ್ನಾಗಿರೋ ಐಡಿಯಾ ಸಿಕ್ಕಿದೆ ಅಂದ ತಕ್ಷಣ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ, ಅದು ತುಂಬಾನೇ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಲ್ಲ. ಅದಕ್ಕೆ ಆದ ಸಮಸ್ಯೆಗಳು ಬರುತ್ತೆ, ಅದನ್ನ ಪರಿಹಾರ ಮಾಡ್ಕೊಂಡು ಅದನ್ನ ತಡೆ ಹಿಡಿದು ಆ ಕಡೆ ಈ ಕಡೆ ಸರಿಸಿ ನಿಂತ್ಕೊಳ್ತೀನಿ ಅನ್ನೋ ಗಟ್ಟಿತನ ಇರೋರು ಮಾತ್ರ ಆ ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಇದೆಲ್ಲ ಹೆಂಗ್ ಶುರು ಆಯ್ತು ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಹಿಂದಿದ್ದು ಈ 3 ಜನ ವ್ಯಕ್ತಿ. ಅವ್ರು ಯಾರಪ್ಪ ಅಂತಂದ್ರೆ ಒಬ್ರು ಆಶೀಶ್, ಇನ್ನೊಬ್ರು ರಾಜೇಶ್ ಅಂತ, ಇನ್ನೊಬ್ರು ಪರಿಷಿತ್ ಅಂತ. ಈ 3 ಜನ ಯುವಕರು ಸೌತ್ ಆಫ್ರಿಕಾಗೆ ಒಂದ್ಸಲ ಏನ್ ಮಾಡಿರ್ತಾರೆ, ಸುಮ್ನೆ ವೆಕೇಶನ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ತುಂಬಾ ಜನ ಈ ಫಿಲಂಗಳಿಗೆ ಹೋಗೋದಕ್ಕೆ ಅಂತ ಟಿಕೆಟ್ ತಗೊಳ್ಳೋದು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆ ಸೌತ್ ಆಫ್ರಿಕಾದಲ್ಲಿ ರೇಡಿಯೋ ಕಂಪ್ನಿಗಳು ಏನ್ ಮಾಡಿರ್ತಾರೆ ಗೊತ್ತಾ, ಅವರೆಲ್ಲ ಈ ಟಿಕೆಟ್ಗಳನ್ನ ಫಿಲಂ ಥಿಯೇಟರ್ ಇಂದ ತಗೊಳ್ಳೋದು, ರೇಡಿಯೋ ಕಂಪ್ನಿಯವರು ಇಟ್ಕೊಳ್ಳೋದು. ಯಾರಾದ್ರೂ ಫೋನ್ ಮಾಡಿದಾಗ ಇಂಥ ಕಡೆ ನಮ್ಮ ಹತ್ರ ಟಿಕೆಟ್ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ಟಿಕೆಟ್ ಬುಕ್ ಮಾಡ್ಕೊಳ್ಳೋ ಹಂಗೆ. ಅವಾಗೆಲ್ಲ ನೆಟ್ವರ್ಕಿಂಗ್ ಇರ್ನಿಲ್ವಲ್ಲ, ಅಂದ್ರೆ ನೆಟ್ ಎಲ್ಲ ನಾವು ಇಷ್ಟು ಈಸಿಯಾಗಿ ಆಕ್ಸೆಸಬಲ್ ಮಾಡ್ತಾ ಇರ್ನಿಲ್ವಲ್ಲ. ಸೊ ಆ ಕಾರಣಕ್ಕೆ ಏನ್ ಮಾಡಿದ್ರು, ರೇಡಿಯೋದಲ್ಲಿ ಇದೊಂದನ್ನ ಅವರು ಒಂದು ಸರ್ವಿಸ್ ಆಗಿ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಯಾರು? ಸೌತ್ ಆಫ್ರಿಕಾದವರು. ಇದನ್ನ ಏನ್ ಮಾಡ್ತಾ ಇದ್ರು, ಜನ ತಗೊಳ್ತಾ ಇದ್ರು. ಪಕ್ಕ ಅವ್ರು ಯೂಸ್ಫುಲ್ ಆಗ್ತಾ ಇತ್ತಲ್ಲ, ಸೊ ಜನಗಳು ತಗೊಳ್ತಾ ಇದ್ರು. ಇದು ಯಾವ ರೀತಿ ಆಯ್ತು ಅಂತಂದ್ರೆ ಈ 3 ಜನ ಯುವಕರು ಅದನ್ನ ಗಮನಿಸಿರ್ತಾರೆ. ಇದನ್ನ ಯಾಕೆ ನಮ್ಮ ಇಂಡಿಯಾದಲ್ಲಿ ತರಬಾರ್ದು ಅಂತ ಯೋಚನೆ ಮಾಡ್ಕೊಂಡು ಒಳ್ಳೆ ಐಡಿಯಾ ತಾನೆ, ಈಗ ನಮ್ಮ ಒಂದು ದೇಶದಲ್ಲೂ ಬೇರೆ ಬೇರೆ ಜನಗಳೆಲ್ಲ ಸುಮಾರು ಜನಗಳೆಲ್ಲ ಫಿಲಮ್ಗೆ ಮುಂದೆ ಕ್ಯೂ ನಿಂತ್ಕೊಳ್ಬೇಕು, ಅದ್ರ ಬದಲು ಇದನ್ನು ತಂದ್ಬಿಡುವ ಅಂತ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಬಿಗ್ ಟ್ರೀ ಅಂತ ಒಂದು ಕಂಪ್ನಿನ ಶುರು ಮಾಡ್ಕೊಳ್ತಾರೆ. ಆ ಹೆಸರಲ್ಲಿ ಇವರು ಶುರು ಮಾಡ್ಕೊಂಡಿದ್ದು. ಇವ್ರು ಹೆಂಗ್ ಗೊತ್ತಾ ಮಾಡ್ತಿರೋದು, ಇವತ್ತು ನಾವೇನು ಸ್ವಿಗ್ಗಿ ಝೊಮ್ಯಾಟೊ ನೋಡ್ತಾ ಇದೀವಲ್ಲ, ಬುಕ್ ಮಾಡಿದ ತಕ್ಷಣ ನಮ್ಮ ಮನೆಗೆ ತಂದು ಕೊಡ್ತಾರಲ್ಲ ಐಟಮ್ಗಳು, ಅದೇ ರೀತಿನೇ ಇವ್ರು ಅವಾಗ ಶುರು ಮಾಡ್ಕೊಂಡಿದ್ದು. ಇವ್ರು ಯಾವ ರೀತಿ ಮಾಡಿರ್ತಾರೆ ಅಂತಂದ್ರೆ ಟಿಕೆಟ್ಗಳನ್ನೆಲ್ಲ ಹೋಗಿ ಫಿಲಂ ಥಿಯೇಟರ್ ಇಂದ ತಗೊಂಡ್ ಬಂದು ಇಟ್ಕೊಳ್ಳೋದು. ಅದಾದ್ಮೇಲೆ ಯಾರಾದ್ರೂ ಫೋನ್ ಮಾಡಿ ಅವ್ರಿಗೆ ಇಂಥ ಟಿಕೆಟ್ ಬೇಕು ಅಂತಂದ್ರೆ ಅವ್ರಿಗೆ ಅಫೋರ್ಡ್ ಮಾಡ್ತಾ ಇದ್ರು. ಅದು ಯಾವ ಮೂಲಕ ಡೆಲಿವರಿ ಬಾಯ್ಗಳನ್ನ ಕೊಟ್ಟು, ಇವಾಗ ನಾವ್ ಹೆಂಗ್ ಸ್ವಿಗ್ಗಿ ಝೊಮ್ಯಾಟೊ ನೋಡ್ತಾ ಇದೀವಲ್ಲ, ಸೇಮ್ ಟು ಸೇಮ್ ಅದೇ ರೀತಿ ಅವ್ರ ಮನೆಗೆ ಕೊಡ್ತಾ ಇದ್ರು. ಆಸ್ ಎ ಕಸ್ಟಮರ್ ಆ ಒಂದು ಟಿಕೆಟ್ ಮನೆಗೆ ಬಂದಾಗ ಅವ್ನ ಕೈಗೆ ಕೊಟ್ಟಾಗ ಅವ್ನು ಆರಾಮಾಗಿ ಫಿಲಂ ನೋಡ್ಕೊಂಡ್ ಬರ್ತಾ ಇದ್ದ. ಇದು ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಾ ಶುರುವಾಯ್ತು, ಎಲ್ಲಾ ಕಡೆ ಹಬ್ತು. ಸುಮಾರು ಜನಕ್ಕೆ ಇದನ್ನ ಯಾಕೆ ನಾವು ತಗೊಳ್ಬಾರ್ದು, ಈ ಸರ್ವಿಸ್ ನಾವ್ ಯಾಕೆ ತಗೊಳ್ಬಾರ್ದು ಅಂತ ಅನ್ಕೊಂಡು ಸುಮಾರು ಜನ ಏನಾಗ್ಬಿಡುತ್ತೆ, ಒಂದು ಕ್ರೌಡ್ ಶುರು ಆಗ್ಬಿಡುತ್ತೆ. ಈ ಒಂದು ಬುಕ್ ಮೈ ಶೋಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಫಂಡ್ಗಳನ್ನೆಲ್ಲ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ, ಎಂಪ್ಲಾಯೀಸ್ಗಳನ್ನ ಜಾಸ್ತಿ ಹೈರ್ ಮಾಡ್ತಾರೆ, ಇನ್ನೊಂಚೂರು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ನ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಅದು ಬೆಳೀತಾ ಯಾವ ರೀತಿ ಆಯ್ತು ಅಂದ್ರೆ 150 ಜನರವರೆಗೂ ಬಿಸ್ನೆಸ್ ನ ಬೆಳೆಸ್ಕೊಂಡು ಹೋಗ್ತಾರೆ. ಚೆನ್ನಾಗಿ ಬರ್ತಾ ಇರುತ್ತೆ, ಚೆನ್ನಾಗಿ ಒಂದು ಸಕ್ಸಸ್ ಗ್ರಾಫ್ ಇರುತ್ತಲ್ಲ, ಅದು ಹೈ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಬೇರೆಯವ್ರು ಗಮನಿಸಿರ್ತಾರೆ. ನಾನೇನಾದ್ರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ರೆ ನನ್ನನ್ನ ನೋಡಿ ನೀವು ಇವನೇ ಶುರು ಮಾಡಿದ್ರೆ ನಾನೇ ಶುರು ಮಾಡಬಾರ್ದು, ಅವ್ನ ಐಡಿಯಾ ಇರ್ಲಿ, ಅದೇ ಐಡಿಯಾ ಎತ್ಕೊಂಡು ನಾನು ಶುರು ಮಾಡ್ತೇನೆ ಅನ್ಕೊಂಡು ಎಷ್ಟೋ ಜನ ಶುರು ಮಾಡ್ತಾರಲ್ವಾ. ಅದೇ ರೀತಿ ಈ ಬುಕ್ ಮೈ ಶೋದ್ ಏನಿತ್ತು ಐಡಿಯಾ, ಅದನ್ನ ಸುಮಾರು ಜನ ಶುರು ಮಾಡೋದಕ್ಕೆ ಅಂತ ಬರ್ತಾರೆ, ಅದನ್ನ ಶುರು ಮಾಡೇ ಬಿಡ್ತಾರೆ. ಬಟ್ ಏನಾಗ್ಬಿಡುತ್ತೆ ಗೊತ್ತಾ, ಆ ಟೈಮಲ್ಲಿ
ಯಾರ್ಯಾರು ಬುಕ್ ಮೈ ಶೋಗೆ ಬರ್ತಾ ಇದ್ರು ಜನಗಳು ಅವ್ರದ್ದೆಲ್ಲ ಡಿವೈಡ್ ಆಗುತ್ತೆ. ಒಂದಷ್ಟು ಜನ ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಕಂಪ್ನಿಗಳಿಗೆ ಡಿವೈಡ್ ಆಗ್ಬಿಡ್ತಾರೆ. ಎಲ್ಲಾ ಜನಗಳು ಅಲ್ಲಿಂದ ಇಲ್ಲಿಂದ ಸರ್ವಿಸ್ ಗಳನ್ನ ತಗೊಳ್ತಾ ಇರ್ತಾರೆ. ಇಲ್ಲೇನಾಗ್ಬಿಡುತ್ತೆ, ಬುಕ್ ಮೈ ಶೋಗೆ ಆ ಜನಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಈ ಹೊಸದಾಗಿ ಶುರು ಆಗಿತ್ತಲ್ಲ ಕಂಪ್ನಿಗಳು, ಇವರಾದ್ರೂ ಕಸ್ಟಮರ್ ಗಳು ಚೆನ್ನಾಗಿ ಕೊಡ್ತಾ ಇದೀವಿ ಸರ್ವಿಸ್ ಅಂತ ಅನ್ಕೊಂಡು ಮುಂದುವರ್ಸ್ಕೊಂಡು ಹೋಗಿದ್ರೆ ಮೇ ಬಿ ಇವರು ಹಿಟ್ ಆಗ್ತಿದ್ರೇನೋ. ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಳಿಲ್ಲ. ಸ್ಟಾರ್ಟಿಂಗ್ ಹುರುಪು ಅಂತಾರಲ್ಲ ನೋಡಿ, ಆ ರೀತಿ ಇವರು ಬಿಸ್ನೆಸ್ ನ ಶುರು ಮಾಡ್ಬಿಟ್ಟಿದ್ರು. ಬಟ್ ಹೋಗ್ತಾ ಹೋಗ್ತಾ ಈ ಕಸ್ಟಮರ್ ಗಳ ರಿಟೆನ್ಷನ್ ಇರುತ್ತಲ್ಲ ಅಥವಾ ಕಸ್ಟಮರ್ ಗಳು ಸ್ಯಾಟಿಸ್ಫೈ ಮಾಡೋದಿರುತ್ತಲ್ಲ, ಅದರಲ್ಲಿ ಇವರ ತನವನ್ನ ಕಳ್ಕೊಂಡ್ಬಿಡ್ತಾರೆ. ಇವಾಗ ಒಂದು ಕ್ಲಾಸ್ ಅಲ್ಲಿ ಒಂದ್ 4-5 ಜನ ಬಿಟ್ಟು, ಒಳ್ಳೆ ಹುಡುಗರು ಬಿಟ್ಟು, ಇನ್ನೊಂದು ಮಿಕ್ಕಿರೋ 40 ಜನನು ಎಲ್ಲ ಫುಲ್ ಕೆಟ್ಟ ಹುಡುಗರೇ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅಥವಾ ಒಂದ್ 5-6 ಜನ ಗುಂಪಲ್ಲಿ ಒಂದ್ 3-4 ಜನ, ಒಂದ್ 5-6 ಜನ ಗುಂಪಲ್ಲಿ ಒಂದ್ 3 ಜನ ತುಂಬಾ ಕೆಟ್ಟವರಾಗಿರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ಈ ಗುಂಪೇ ಕೆಟ್ಟದು ಕಣ, ಇದು ಸರಿ ಇಲ್ಲ ಅಂತಾನೆ ಹೇಳ್ಬಿಡ್ತಾರಲ್ವಾ. ಅದೇ ರೀತಿ ಈ ಬುಕ್ ಮೈ ಶೋ ಜೊತೆ ಯಾವ ಕಂಪ್ನಿಗಳು ಶುರು ಮಾಡ್ಕೊಂಡಿತ್ತೋ, ಸಾರಿ ಬುಕ್ ಮೈ ಶೋ ಅಂತ ಅವಾಗ ಇರ್ಲಿಲ್ಲ, ಬಿಗ್ ಟ್ರೀ ಅಂತ ಇದ್ದಿದ್ದು, ಯಾವ್ದೇ ಶುರು ಮಾಡ್ಕೊಳ್ತೋ ಅವರೆಲ್ಲ ಒಂದು ಕಸ್ಟಮರ್ ಗಳಿಗೆ ಚೆನ್ನಾಗಿ ಅವರು ಟ್ರೀಟ್ ಕೊಡ್ಲಿಲ್ಲ, ಸರ್ವಿಸ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬುಕ್ ಮೈ ಶೋ ಮೇಲೂ ಸಹ ನೆಗೆಟಿವ್ ಇಂಪ್ಯಾಕ್ಟ್ ಶುರು ಆಗ್ಬಿಡುತ್ತೆ. ಸೊ ಇವರು ತುಂಬಾನೇ ಲೋ ಲೆವೆಲ್ ಬೀಳ್ತಾರೆ. ಫಂಡ್ ಗಳು ಯಾರು ಮುಂದೆ ಕೊಡೋದಕ್ಕೆ ಬರೋದಿಲ್ಲ. ಅಲ್ಲಿರೋ ಎಂಪ್ಲಾಯ್ಗಳು 150 ಜನದಲ್ಲಿ ಇದ್ದವರು ಬರೀ 6 ಜನಕ್ಕೆ ಬಂದು ಮಾತ್ರ ನಿಂತ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ಕಷ್ಟಗಳಾಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಮುಂದೆ ಗೊತ್ತಾಗೋದಿಲ್ಲ. ನೋಡಿ, ನಾನು ಅವಾಗಲೇ ನಿಮ್ಮೊಂದು ಐಡಿಯಾ ಹೇಳಿದೆ, ಒಂದು ಮಾತು ಹೇಳಿದೆ, ಯಾವ್ದೋ ಒಂದು ಹೊಸ ಐಡಿಯಾ ಸಿಕ್ತು ಅಂದ ತಕ್ಷಣ ಅದು ಪಕ್ಕ ಗ್ರಾಫ್ ಚೆನ್ನಾಗಿ ನಡ್ಕೊಂಡು ಹೋಗ್ಬಿಡುತ್ತೆ ಅಥವಾ ಅದು ಇಂಪ್ಲಿಮೆಂಟ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದಲ್ಲ. ಮಧ್ಯ ಎಷ್ಟೊಂದು ಡಿಫಿಕಲ್ಟೀಸ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಇವರು, ತುಂಬಾ ಯೋಚನೆ ಮಾಡ್ತಾರೆ, ಏನ್ ಮಾಡ್ಬೇಕು ಏನು ಎತ್ತ ಅಂತಲ್ಲ. ಯಾವ್ದೋ ಒಂದು ಒಳ್ಳೆ ಐಡಿಯಾ ಇಟ್ಕೊಂಡು ಶುರು ಮಾಡ್ಬೇಕಾದ್ರೆ ಇಂಥ ಒಂದು ಸಮಸ್ಯೆ ಬಂದು ಬಿತ್ತು ಹೋಗ್ತಲ್ಲ ಕಂಪನಿ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಬಟ್ ಅದೇ ಟೈಮಲ್ಲಿ ಮಲ್ಟಿಪ್ಲೆಕ್ಸ್ ಗಳು ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾ ಇರುತ್ತೆ. ಸಾಮಾನ್ಯ ಜನಕ್ಕೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ 4-5 ಸ್ಕ್ರೀನ್ ಇರುತ್ತೆ. ಯಾವ್ಯಾವ ಕಡೆ ಯಾವ್ದಿದೆ ಅಂತ ಫಿಲಮ್ಗಳು ಗೊತ್ತಾಗ್ತಿರಲಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ. ಅದೇ ಟೈಮಲ್ಲಿ ಇಂಟರ್ನೆಟ್ ಅನ್ನೋದು ಸಹ ಬೂಮ್ ಅಪ್ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿರ್ತಾರೆ. ನೋಡ್ಕೊಂಡು ಆಪರ್ಚುನಿಟೀಸ್ ಯಾವಾಗ ಬರುತ್ತೋ ಅವಾಗ ಅದನ್ನ ಇಟ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಇವ್ರೇನ್ ಮಾಡ್ತಾರೆ ಗೊತ್ತಾ, ಅದೇ ರೀತಿ ಆಪರ್ಚುನಿಟೀಸ್ ನ ಇಟ್ಕೊಳ್ತಾರೆ. ಎಲ್ಲಾ ಕಡೆನೂ ಹೋಗಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಇವರು ಟೈ ಅಪ್ ಮಾಡ್ಕೊಳ್ತಾರೆ. ಅಲ್ಲಿ ಒಂದಷ್ಟು ಜನಕ್ಕೆ ಇವರೇ ಹೈರ್ ಮಾಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಂದು ಟಿಕೆಟ್ ಕೌಂಟರ್ ಅಲ್ಲಿ ಇರೋನು ಅಥವಾ ಅಲ್ಲಿರೋ ಕೆಲಸಗಳನ್ನ ಮಾಡೋರು ಇವರೇ ಫಸ್ಟ್ ಹೈರ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಅವರಿಂದ ಒಂದು ಒಳ್ಳೆ ಫೀಡ್ಬ್ಯಾಕ್, ಅವರಿಂದ ಒಳ್ಳೆ ಒಂದು ವಿಶ್ವಾಸ ತಗೊಂಡ್ಮೇಲೆ ಇವರು ಅಲ್ಲಿಗೆ ಜಂಪ್ ಆಗ್ತಾರೆ. ಜಂಪ್ ಆದ್ಮೇಲೆ ಇಂಟರ್ನೆಟ್ ಮೂಲಕ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡ್ತಾರೆ. ಅದೇ ಯಾವ್ದಪ್ಪ ಅಂತಂದ್ರೆ ಬುಕ್ ಮೈ ಶೋ ಅಂತ. ಆ ಬುಕ್ ಮೈ ಶೋ ಇಟ್ಕೊಂಡು ಶುರು ಮಾಡಿದ್ದು ಎಷ್ಟು ಜನಕ್ಕೆ ಉಪಯೋಗ ಆಯ್ತು ಅಂತಂದ್ರೆ, ಎಂತ ಫಿಲಮ್ ಯಾವ ಕಡೆ ಇದೆ ಅನ್ನೋದು ತಿಳ್ಕೊಳ್ಬೇಕು ಅನ್ನೋದಾದ್ರೆ ಆರಾಮಾಗಿ ಬುಕ್ ಮೈ ಶೋ ನೋಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಮಟ್ಟಿಗೆ ಬೆಳೆದಿದೆ. ಇವತ್ತು ದೊಡ್ಡ ಮಟ್ಟಿಗೆ ಬಿಸ್ನೆಸ್ ಮಾಡೋ ಮಟ್ಟಿಗೆ ಇವತ್ತು ಬುಕ್ ಮೈ ಶೋ ಅನ್ನೋದು ಬೆಳೆದಿದೆ. ಸೊ ಇಷ್ಟು ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡು ವಿಡಿಯೋ ಮಾಡಿದೀನಿ. ನಿಮಗೆ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳು ತಿಳ್ಕೊಂಡಿದ್ರೆ ಅದೇ ನನ್ನ ಪುಣ್ಯ ಅಂತ ಭಾವಿಸ್ತಾ, ಜೊತೆಗೆ ಯಾವ ಒಂದು ವಿಷಯದ ಮೇಲೆ ಮಾತಾಡಬೇಕು ನಿಮ್ಗೆ ಅನ್ಸುತ್ತೋ ಅದನ್ನ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಡೆಫಿನೆಟ್ಲಿ ಅದ್ರ ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಶುಭವಾಗಲಿ, ಧನ್ಯವಾದಗಳು. ಜೊತೆಗೆ ಏನಾದರೂ ಮಾತಾಡಬೇಕಾದ್ರೆ ಮಧ್ಯೆ ಮಿಸ್ ಆಗಿದ್ರೆ ದಯವಿಟ್ಟು ಹೊಟ್ಟೆಗೆ ಹೋಗಿ ಅಥವಾ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ನಾಳೆ ದಿನ ಸಿಗುವ. ಧನ್ಯವಾದಗಳು, ಶುಭರಾತ್ರಿ ಎಲ್ಲರಿಗೂ, ಬಾಯ್.